ಹಾಯ್ ಫ್ರೆಂಡ್ಸ್, ನಾನು ಡಿ ಬಸ್ ಕಕ್ಕಭಿಮಾನಿ ಕುಮಾರ್ ಮಾತಾಡ್ತಾ ಇರೋದು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಬಕ್ರೀದ್ ಹಬ್ಬದ ಶುಭಾಶಯಗಳು. ಏನು ಸ್ಯಾಂಡಲ್ವುಡ್ಡಲ್ಲಿ ಏನು ಕಾಂಟ್ರವರ್ಸಿಗಳು ಶುರುವಾಗ್ತಾ ಇದೆ. ಒಂದು ಏನು ಅಂದರೆ, ಇಂಡಸ್ಟ್ರಿನಲ್ಲಿ ಯಾವುದು ಸರಿ ಇಲ್ಲ ಅನ್ನೋದು ಕ್ಲೀನಾಗಿ ಗೊತ್ತಾಗ್ತಾ ಇದೆ. ಅದು ಮೊದಲಿಂದನೂ ಇದೆ, ಅದು ಬೇರೆ ಪ್ರಶ್ನೆ. ಇವಾಗ ಇಂದ್ರಜಿತ್ ಲಂಕೇಶ್ ಅವರು ಡಿವೋರ್ಸ್ ಬಗ್ಗೆ ಎಷ್ಟೆಲ್ಲ ಆರೋಪಗಳು ಮಾಡಿದರು, ಅದೆಲ್ಲ ಆಯಿತು. ಅದಾದಮೇಲೆ ಆಣೆ ಪ್ರಮಾಣ ತನಕ ಎಲ್ಲ ಹೋದರು. ಏನೋ ಒಬ್ಬರಿಗೆ ಕಣ್ಣು ಹೋಗಿದ್ದಾವೆ, ಇನ್ನೊಬ್ಬರಿಗೆ ಕೈ ಕಾಲು ಎಲ್ಲ ಹೋಗಿದ್ದಾವೆ ಅಂತೆಲ್ಲ ಹೇಳಿದರು. ಆಮೇಲೆ ಅವರು ಲೈವಲ್ಲಿ ಬಂದು ಮಾತಾಡಿದ ಮೇಲೂ ಕೂಡ ಅವ್ರಿಗೆ ಸಮಾಧಾನ ಆಗಿರಲಿಲ್ಲ. ಆಮೇಲೆ ಏನು ದಲಿತ ಸಮುದಾಯದವ್ರಿಗೆ ಹೊಡೆದಿದ್ದಾರೆ ಅಂತ ಒತ್ತಿ ಅದನ್ನೇ ಹೇಳಿದರು. ಅದಾದಮೇಲೆ ಅವರು ಬಂದು ಹೇಳಿದರು, ನಾನು ದಲಿತ ಅಲ್ಲ, ನಾನು ಬ್ರಾಹ್ಮಿಣ್ಸ್ ಅಂತ. ಯಾವುದೇ ಜಾತಿ ಎಲ್ಲ ಮೆನ್ಷನ್ ಮಾಡ್ಬೋದು, ತಪ್ಪಾಗುತ್ತೆ. ಒಂದು ಇಂಡಿಯಾ ಅಂದಮೇಲೆ ಎಲ್ಲ ಒಂದೇ ಕ್ಯಾಸ್ಟ್ ಅನ್ಕೋಬೇಕು. ಅದು ಜಾತಿ ಮಧ್ಯಕ್ಕರದ್ದು ಅವ್ರಿಗೆ ಶೋಭೆ ತರೋ ಅಂಥದ್ದಲ್ಲ. ಅದನ್ನು ಬಿಡೋಣ. ಇವಾಗ ಏನೋ ನಿನ್ನೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಹತ್ರ ಹೋಗಿ ಏನೋ ಕಂಪ್ಲೇಂಟ್ ಮಾಡಿದಾರಂತೆ, ಏನೋ ಡಿವೋರ್ಸ್ನ ಬ್ಯಾನ್ ಮಾಡ್ತೀನಿ ಅಂತ. ಅವರೇನೋ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತವರು ಏನೋ ಗೊತ್ತಿಲ್ಲ. ಈಗ ಭ್ರಷ್ಟಾಚಾರ ವಿರುದ್ಧ ಧ್ವನಿ ಎತ್ತವರಾದರೆ ರಾಜಕೀಯದಲ್ಲಿ ಎಷ್ಟು ಜನ ಎಷ್ಟೆಷ್ಟು ಭ್ರಷ್ಟಾಚಾರಗಳು ನಡೀತಾ ಇಲ್ಲ, ಎಷ್ಟೆಷ್ಟು ತೊಂದರೆಗಳು ನಡೀತಾ ಇಲ್ಲ, ಅದ್ರ ವಿರುದ್ಧ ಹೋರಾಡಲಿ. ಎಷ್ಟೆಷ್ಟು ಜನಕ್ಕೆ ಎಷ್ಟೆಷ್ಟು ತೊಂದರೆಗಳಾಗಿದ್ದಾವೆ, ಎಷ್ಟು ಭ್ರಷ್ಟಾಚಾರ ಆಗಿದೆ, ಅದ್ರ ಬಗ್ಗೆ ಹೋರಾಡಲಿ. ಅದು ಬಿಟ್ಬಿಟ್ಟು ಏನೋ ಡಿವೋರ್ಸ್ನ 5 ವರ್ಷ ಬ್ಯಾನ್ ಮಾಡ್ತೀನಿ ಅದು ಇದು ಅಂತ ಏನೋ ಕಂಪ್ಲೇಂಟ್ ಮಾಡಿದ್ದಾರೆ ಅಂತಲ್ಲ. ಒಂದು ಹೇಳ್ತೀನಿ ಸ್ವಾಮಿ, ಡಿವೋರ್ಸ್ನ 5 ವರ್ಷ ಅಲ್ಲ, 5 ನಿಮಿಷನೂ ಬ್ಯಾನ್ ಮಾಡೋಕ್ಕೆ ನಿಮಗೆ ಆಗಲ್ಲ. ಅವ್ರು ಬ್ಯಾನ್ ಮಾಡೋದಿರಲಿ, ಅವ್ರು ಬ್ಯಾನರ್ ಸಹ ಟಚ್ ಮಾಡೋಕ್ಕಾಗಲ್ಲ. ಬ್ಯಾನ್ ಮಾಡೋ ಅಂತ ತಪ್ಪ ಅವ್ರು ಏನು ಮಾಡಿದ್ದಾರೆ? ಇವಾಗ ಕಾಮನ್ ಆಗಿ ಹೇಳ್ತೀನಿ, ಮೀಡಿಯಾ ಮುಂದೆ ಪ್ರೆಸ್ ಮೀಟಲ್ಲಿ ಅಂಬರೀಷ್ ಅಪ್ಪಾಜಿ ಅವ್ರು ಏನಂತ ಮಾತಾಡ್ತಿದ್ರು, ಅವಾಗ ಎಷ್ಟೆಷ್ಟು ಬ್ಯಾಡ್ ವರ್ಡ್ ಮಾತಾಡ್ತಾ ಇದ್ರು. ಅದನ್ನು ಕೂಡ ನೀವು ತನಿಖೆ ತಗೊಂಡಿದ್ದೀರಿ, ಅದು ತಪ್ಪೇ. ಯಾಕೆಂದರೆ ನಾನು ಅಂಬರೀಷ್ ಅಪ್ಪಾಜಿ ಅವ್ರ ಫ್ಯಾನು, ಹೇಳ್ತಾ ಇರೋದು. ಯಾಕೆಂದರೆ ಅವ್ರು ಮಾತಾಡೋದೆಲ್ಲ ಎಷ್ಟು ಪಾಸಿಟಿವ್ ಅಂತ ಗೊತ್ತಾಯಿದ್ರಿ, ನೆಗೆಟಿವ್ ಆಗಿ ಯಾರು ಥಿಂಕ್ ಮಾಡ್ತಾ ಇರಲಿಲ್ವಲ್ಲ. ಇವಾಗ ಏನು ಅಂದರೆ, ನಿಮಗೆ ಪಬ್ಲಿಸಿಟಿ ಬೇಕು, ಹೆಸರು ಬೇಕು. ನಿಮ್ಮದು ಏನು ಭ್ರಷ್ಟಾಚಾರದ ವಿರುದ್ಧ ಏನೋ ಅದು ಇದು ಮತ್ತು ಸಂಘಗಳಾಗಲಿ, ನಿಮ್ಮದೇ ಆದಂಥ ಒಂದು ವೇದಿಕೆಗಳಾಗಲಿ, ಅದನ್ನ ಇಟ್ಕೊಂಡು ನೀವು ಪಬ್ಲಿಸಿಟಿ ಬೇಕು. ಆ ಪಬ್ಲಿಸಿಟಿಗೆ ದೊಡ್ಡ ದೊಡ್ಡ ಸ್ಟಾರ್ ಆ್ಯಕ್ಟರ್ಗಳು ನಿಮಗೆ ಬೇಕು ಅಲ್ವಾ? ಅವ್ರನ್ನ ಹೆಸರಿಟ್ಕೊಂಡು ಇವಾಗ ಅವ್ರ ಬಗ್ಗೆ ಏನಾದರೂ ತಪ್ಪಾಗಿ ಆರೋಪ ಮಾಡಿದರೆ ಅದರಿಂದ ನಿಮ್ಮ ಹೆಸರು ಬೆಳೀತದೆ. ಇದು ನಿಮ್ಮ ಇಂಟೆನ್ಸು ಅಲ್ವಾ? ಏನು ಗೊತ್ತಾ, ಡಿವೋರ್ಸ್ ಅವ್ರಿಗೆ ನೀವು ಟಾರ್ಗೆಟ್ ಇಷ್ಟೊಂದು ಮಾಡ್ತಾ ಇದ್ದೀರಲ್ಲ, ಅವ್ರ ಇಂಡಸ್ಟ್ರಿಗೆ ಏನು ಮಾಡಿಲ್ವಾ? ಕನ್ನಡ ಚಲನಚಿತ್ರಗಳಲ್ಲಿ ಪ್ರತಿ ವರ್ಷ 3 ಮೂವಿ 2 ಮೂವಿ ಕೊಡ್ತಾರೆ. ಅದರಿಂದ ನಮ್ಮ ಚಿತ್ರರಂಗಕ್ಕೆ ಲಾಭ ಹೊರತು ಬೇರೆ ಚಿತ್ರರಂಗಕ್ಕೆ ಲಾಭ ಅಲ್ಲ. ಅದು ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೆದಂಗೆ ತಾನೆ. ಕನ್ನಡ ಇಂಡಸ್ಟ್ರಿಲಿ ಇವತ್ತು ಡಿವೋರ್ಸ್ ಅವ್ರು ಎಷ್ಟು ಮೂವಿ ಕೊಟ್ಟಿದ್ದಾರೆ. ಲಾಸ್ಟ್ ರಾಬರ್ಟ್ ಹಿಟ್ ಆಯಿತು, ಎಷ್ಟು ಕಲೆಕ್ಷನ್ ಮಾಡಲಿಲ್ಲ. ಕುರುಕ್ಷೇತ್ರ ಹಿಟ್ ಆಯಿತು, ಎಷ್ಟೊಂದು ಕಲೆಕ್ಷನ್ ಮಾಡಲಿಲ್ಲ. ಹಿಂಗೆ ವರ್ಷಕ್ಕೆ ಇಷ್ಟಿಷ್ಟು ಕಲೆಕ್ಷನ್ ಕೊಟ್ಕೊಂಡು ಹೋಗ್ತಾ ಇದ್ರೆ ಯಾವುದಕ್ಕೆ ಲಾಭ? ಕನ್ನಡ ಚಿತ್ರರಂಗಕ್ಕೆ ತಾನೇ ಲಾಭ. ಅದು ಬಿಟ್ಬಿಟ್ಟು ಅವ್ರು ಬ್ಯಾನ್ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ತೀರಲ್ಲ, ಇದೆಷ್ಟು ತಪ್ಪು ಎಷ್ಟು ಸರಿ ನೀವೇ ಹೇಳಿ. ಆಮೇಲೆ ಇವಾಗಲೂ ಎಷ್ಟೋ ಆ್ಯಕ್ಟರ್ಗಳು, ಯುವ ನಟರುಗಳಾಗಿರ್ಬೋದು, ನಾಯಕಿಯರಾಗಿರ್ಬೋದು, ಅವರೆಲ್ಲ ಬೆಳೆಯೋಕ್ಕೆ ಡಿವೋರ್ಸ್ ಬೇಕು. ಆಡಿಯೋ ಲಾಂಚ್ಗಾಗಿರ್ಬೋದು, ಫಿಲಮ್ ಪಬ್ಲಿಸಿಟಿ ಪ್ರಮೋಷನ್ಗಾಗಿರ್ಬೋದು ಡಿವೋರ್ಸ್ ಬೇಕು. ಒಂದು ಸಣ್ಣ ತಪ್ಪು, ಅದು ತಪ್ಪಲ್ವೋ ಅದು ದೇವ್ರು ನೋಡ್ಕೋತಾನೆ. ನಾವಿದ್ದೀವಿ ಅಭಿಮಾನಿಗಳು. ಒಂದೇ ಒಂದು ಇದರಿಂದ ಒಂದು ಮಿಸ್ಟೇಕಿಂದ ಅವ್ರು ಹೇಳಿದ್ದೆ ಕರೆಕ್ಟು ಅನ್ನೋ ಥರ ನೀವು ಇಂದ್ರಜಿತ್ ಲಂಕೇಶ್ ಅವ್ರು ಹೇಳಿದ್ದೆ ಕರೆಕ್ಟು ಆಗಿರ್ಬೋದು ಆಗಿಲ್ವೋ ಅಂತ ಏನು ತಿಳ್ಕೊಳ್ದೇನೆ ನೀವು ಯಾವುದೋ ಫೇಕ್ ಆಡಿಯೋಗಳು ಬಂದು ಅದೆಲ್ಲ ನೋಡ್ಬಿಟ್ಟು ಡಿವೋರ್ಸ್ ಸಪೋರ್ಟ್ಗೆ ಯಾರೂ ಬರಲಿಲ್ಲ. ನಿಮ್ಗೇನಾದ್ರು ತೊಂದರೆ ಆಗಿದ್ರೆ ಡಿವೋರ್ಸ್ ಬಂದಿರೋರು ತಾನೆ. ಇವಾಗ ಬರಲ್ಲ, ನೀವು ಬರಬೇಡಿ. ಅದೆಲ್ಲ ಇವಾಗ ಒಬ್ಬೊಬ್ಬರಾಗೆ ಬರೋಕ್ಕೆ ಟ್ರೈ ಮಾಡ್ತೀರಾ. ಎಲ್ಲ ಆದಮೇಲೆ ಏನಕ್ಕೆ ಅಂದರೆ, ಮೊನ್ನೆ ರೂಪೇಶ್ ಅಣ್ಣವ್ರು ಹೇಳಿದ್ರಲ್ಲ, ಯಾರಾದರೂ ಒಬ್ಬ ನಟ ಬಂದ್ರ ಮಾತಾಡೋಕ್ಕೆ ಅಂತವಾ, ಅದನ್ನ ನೋಡ್ಕೊಂಡು ಬರ್ತಾ ಇರ್ಬೋದು ನೀವು ಮುಂದೆ ನೆಕ್ಸ್ಟ್ ಡಿವೋರ್ಸ್ ಬೇಕಾಗ್ತಾರೆ ಅಂತ. ಪರವಾಗಿಲ್ಲ ಸ್ವಾಮಿ, ಇಂಡಸ್ಟ್ರಿಯಲ್ಲಿ ಯಾರು ಬರೋದೇ ಬೇಡ. ಅಭಿಮಾನಿಗಳು ನಾವು ಇದ್ದೀವಿ, ಅವ್ರನ್ನ ಹೆಂಗೆ ಬೆಳೆಸ್ಬೇಕು, ಅವ್ರನ್ನ ಎಲ್ಲಿ ಇಡಬೇಕು, ಅವ್ರನ್ನ ಹೆಂಗೆ ತೊಗೊಂಡು ಹೋಗ್ಬೇಕು ಮೇಲಾಡೋದು ನಮಗೆ ಚೆನ್ನಾಗಿ ಗೊತ್ತು. ನಾವು ತೊಗೊಂಡು ಹೋಗ್ತೀವಿ. ನಿಮ್ಮ ಪಬ್ಲಿಸಿಟಿಗೋಸ್ಕರ ಡಿವೋರ್ಸ್ ಯೂಸ್ ಮಾಡ್ಕೊಳ್ಳೋದು ಬೇಡ. ನಾನು ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡಲ್ಲ ಫ್ರೆಂಡ್ಸ್. ನೋಡಿ, ದಯವಿಟ್ಟು ಇಂಥ ಪ್ರಾಬ್ಲಮ್ಗಳಾದಾಗ ಕೈ ಜೋಡಿಸ್ತಾ ಇರೋದು ಪ್ರತಿ ಒಂದು ಸಲ ಅಭಿಮಾನಿಗಳೇ.
ಅಭಿಮಾನಿಗಳಿಂದನೇ ಇವತ್ತು ಯಾವ ನಟರಾಗಿರಲಿ, ಅಭಿಮಾನಿಗಳು ಅವರವ್ರನ್ನ ನಟರನ್ನ ಉಳಿಸ್ಕೊಂಡು ಹೆಲ್ಪ್ ಮಾಡಿಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಬೆಳೀತಾ ಇದ್ದೀವಿ. ಇದು ಫಿಲಮ್ ಇಂಡಸ್ಟ್ರಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಯಾಕೆ ನಾವು ನಿಮ್ಮ ಸಿನಿಮಾ ನೋಡಲ್ವ? ಹಾಗಾದರೆ ಅವ್ರ ಸಿನಿಮಾ ಮಾತ್ರ ನೋಡ್ತೀವ ನಾವು? ನಿಮ್ಮ ಸಿನಿಮಾನೂ ನೋಡ್ತೀವಿ ತಾನೆ, ಯಾಕೆ ಸಪೋರ್ಟ್ ಮಾಡಲ್ಲ ನೀವೆಲ್ಲ? ಇವಾಗೆಲ್ಲ ನಿಮ್ಗೆ ಸಪೋರ್ಟ್ ಬೇಕಿಲ್ಲ ಸ್ವಾಮಿ, ದಯವಿಟ್ಟು ಇವಾಗ ನೀವು ಬಂದರೆ ಆ್ಯಕ್ಟಿಂಗ್ ಅಂತ ಕ್ಲೀನಾಗಿ ಗೊತ್ತಾಗುತ್ತೆ. ಯಾವೊಬ್ಬ ನಟ ಆಗಿರಲಿ ಫೇಸ್ಬುಕ್ಕಲ್ಲಿ ನಾನು ಅವ್ರ ಪರವಾಗಿದ್ದೀನಿ, ನಾನು ಇವ್ರ ಪರವಾಗಿದ್ದೀನಿ ಅಂತ ಎಲ್ಲ ಹೇಳಕ್ಕೆ ಹೋಗಬೇಡಿ. ಒಂದು ಹೇಳ್ತೀನಿ ಬಾಸ್, ದಯವಿಟ್ಟು ನಿಮ್ಮ ಜೊತೆ ಇರೋ ಫ್ರೆಂಡ್ ಸರ್ಕಲಲ್ಲಿ ಕೆಲವೊಬ್ಬರು ಈಗ ಅವರೇ ಕಾಳು ಅಂದಮೇಲೆ ಅದರಲ್ಲಿ ಒಂದೆರಡು ಹುಳುಗಳು ಇದ್ದೇ ಇರ್ತವೆ, ಅಂಥವ್ರು ಇರ್ತಾರೆ. ಅಂಥವ್ರನ್ನ ಫಸ್ಟು ಸೈಡ್ಗಿಡಿ, ಒಳ್ಳೆ ಫ್ರೆಂಡ್ಸ್ ಜೊತೆ ಇರಿನ ಮೇಲೆ. ಯಾಕೆಂದರೆ ನೀವು ತಿಳ್ಕೊಂಡ್ರಲ್ಲ ಇವಾಗ ಯಾರು ಹೆಂಗೆ ಏನು ಅಂತವ, ಯಾರು ಕರೆಕ್ಟಾಗಿದ್ದಾರೆ, ಯಾರು ಕರೆಕ್ಟಾಗಿಲ್ಲ, ಎಷ್ಟು ಜನ ನಮ್ಮ ಜೊತೆ ಇರೋರು ಒಳ್ಳೆಯವರಿದ್ದಾರೆ, ಎಷ್ಟು ಜನ ಕೆಟ್ಟವರಿದ್ದಾರೆ ಅಂತವ. ಏನಕ್ಕೆ ಈ ಮಾತು ಹೇಳ್ತೀನಿ ಅಂದರೆ ಅರ್ಥ ಆಗಿರುತ್ತೆ. ಈ ಕಾಲ ಹೆಂಗಿದೆ ಅಂದರೆ ಬಾಸ್, ಹೊಟ್ಟೆ ತುಂಬ ಊಟ ಮಾಡಿಸಿ ತಲೆ ಮೇಲೆ ಕಲ್ಲಾಯ್ತಕ್ಕಂಥ ಕಾಲ ಇದು. ಇವಾಗ ನಮ್ಮ ಬಾಸು ತೂಕದಲ್ಲಿ ಮಾತಾಡಲ್ಲ. ತುಂಬ ಜನ ಆ್ಯಕ್ಟರ್ ತೂಕದಲ್ಲಿ ನಾನು ಸಿನಿಮಾ ಇಂಡಸ್ಟ್ರಿ ಅದು ಇದು ಅಂತ ತೂಕವಾಗಿ ಸ್ಲೋವಾಗಿ ಯೋಚನೆ ಮಾಡಿ ಮಾತಾಡ್ತಾರೆ. ಅದು ಆ್ಯಕ್ಟಿಂಗ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ನಮ್ಮ ಬಾಸ್ ಹಂಗಲ್ಲ, ಸ್ಟ್ರೈಟ್ ಫಾರ್ವರ್ಡ್, ಫಾಸ್ಟಾಗಿ ಮಾತಾಡ್ತಾರೆ. ಅದು ಜನಕ್ಕೆ ಇಷ್ಟ ಆಗಲ್ಲ, ಸ್ಟ್ರೈಟ್ ಫಾರ್ವರ್ಡ್ಗಳು ಅಲ್ವಾ? ನಮ್ಮ ಬಾಸ್ಗೆ ನೈಸ್ ಮಾಡೋಕ್ಕೆಲ್ಲ ಗೊತ್ತಿಲ್ಲ. ಅವರು ಎಷ್ಟೋ ಜನ ಕರ್ಣ ಹಾಕಿರೋ ಕೈ ಸೊಮೆ, ಅದು ಎಷ್ಟೋ ಜನಕ್ಕೆ ದಾನ ಮಾಡಿರೋ ಕೈಗಳದು. ಇಂಡಸ್ಟ್ರಿಗೆ ಎಷ್ಟು ಹೆಲ್ಪ್ ಮಾಡಿಲ್ಲ, ಪ್ರಾಣಿಗಳ ಬಗ್ಗೆ ಎಷ್ಟು ಯೋಚನೆ ಮಾಡಿ ಎಷ್ಟೆಷ್ಟು ಇವಾಗ ನೀವೇ ನೋಡಿದ್ರಿ, ದತ್ತು ತಗೊಳ್ಳಿ ಪ್ರಾಣಿಗಳ ಅಂತ ಎಷ್ಟೆಷ್ಟು ಕರೆ ಕೊಟ್ಟರು ಅಂತವ. ಎಷ್ಟು ಅನಾಥಾಶ್ರಮಗಳಿಗೆ ಹೆಲ್ಪ್ ಮಾಡಿಲ್ಲ. ಹೇಳ್ತಾ ಹೋದರೆ ಮಾತೇ ಸಾಲಲ್ಲ, ಅಷ್ಟೊಂದು ಹೆಲ್ಪಿಂಗ್ ನೇಚರ್ ಇದೆ ಅದರಲ್ಲಿ. ಅದು ನೀವೇನಾದರೂ ಮಾಡಿದ್ದೀರಾ? ಹೆಲ್ಪಿಂಗ್ ನೇಚರ್. ಈ ಕೊರೋನಾ ಟೈಮಲ್ಲಿ ಎಷ್ಟು ಫುಡ್ ಕಿಟ್ ಕೊಟ್ಟಿಲ್ಲ ಅವರು, ಎಷ್ಟೊಂದು ಹೆಲ್ಪ್ ಮಾಡಿಲ್ಲ. ಏನಿವಾಗ ವಾಣಿಜ್ಯ ಮಂಡಳಿಗೆ ಕಂಪ್ಲೇಂಟ್ ಮಾಡಿದ್ರಿ ಸರ್, ನಿಮ್ಮ ಏನು ಒಂದು ಸಮಾಜ ಸೇವೆ ಅದನ್ನು ತೋರಿಸಿ ಜನಕ್ಕೆ ಗೊತ್ತಾಗಲಿ. ರಾಜಕೀಯದಲ್ಲಿ ಭ್ರಷ್ಟಾಚಾರ ಒಂದು ಅಡುಗೆ ಕೂತಿದೆ, ಅದನ್ನು ತೆಗೀರಿ ಹೊರಗಡೆ, ಅವಾಗ ಜನ ನಿಮ್ಗೆ ಲೈಕ್ ಮಾಡ್ತಾರೆ. ಪಬ್ಲಿಕ್ ಸಿಟಿಗೋಸ್ಕರ ಏನು ಯೂಸ್ ಮಾಡ್ಕೋತೀರಾ ಅಂದರೆ ನೋಡಿ ಸರ್, ದಯವಿಟ್ಟು ನೀವು ಬ್ಯಾನ್ ಮಾಡ್ತೀನಿ ಅನ್ನೋ ಮಾತನ್ನ ವಾಪಸ್ ತೊಗೋಬಿಡಿ. ನೀವು ವಾಪಸ್ ತೊಗೋದಿರೋ ಬಿಡ್ತಿರೋ ಅದು ನೀವು ಬಾಯಲ್ಲಿ ಹೇಳ್ಬೋದು ಅಷ್ಟೇ, ಅದು ಮಾಡಿ ತೋರ್ಸೋಕ್ಕಾಗಲ್ಲ. ಏನಕ್ಕೆ ಅಂದರೆ ಅವ್ರು ಬ್ಯಾನ್ ಮಾಡೋದಲ್ಲ, ಅವ್ರು ಬ್ಯಾನರ್ ಸಹ ಟಚ್ ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ನಾನು ಯಾವುದೇ ಚಾಲೆಂಜ್ ಹಾಕಕ್ಕೆ ನಾನು ರೆಡಿ ಇಲ್ಲ. ಇವಾಗ ಯಾರಿಗೂ ಕೌಂಟ್ರ್ ಕೊಡೋಕೆ ನಾನು ಮಾತಾಡ್ತಾ ಇಲ್ಲ. ಇಲ್ಲಿ ಡಿ ಬಾಸ್ ಪರವಾಗಿ ಮಾತಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಯಾವುದೇ ಹೀರೋಗಳಾಗಲಿ ಹೀರೋಯಿನ್ಗಳಾಗಲಿ ದಯವಿಟ್ಟು ಯಾರು ಕೈ ಜೋಡ್ಸೋಕೆ ಬರಬೇಡಿ ಇವಾಗ. ಯಾಕೆಂದರೆ ಕ್ಲೀನಾಗಿ ಗೊತ್ತಾಗುತ್ತೆ ಆ್ಯಕ್ಟಿಂಗ್ ಅಂತ. ಡಿ ಬಾಸ್ನವ್ರು ಯಾಕೆ ನಿಮಗೆಲ್ಲ ಪ್ರಮೋಷನ್ ಮಾಡಿಕೊಟ್ಟಿಲ್ವಾ? ನಿಮಗೆ ಚಾನ್ಸಸ್ ಇದ್ದಾಗ ಮೂವಿಗಳಿಗೆಲ್ಲ ಚಾನ್ಸ್ ಕೊಟ್ಟಿಲ್ವಾ? ಕೊಡಿಸಿಲ್ವಾ? ಹೆಲ್ಪ್ ಮಾಡಿಲ್ವಾ? ಎಷ್ಟು ಮೂವಿಗಳಿಗೆ ಪ್ರಮೋಷನ್ ಮಾಡಿಲ್ಲ ನಮ್ಮ ಬಾಸು. ಇವಾಗ ನಾನು ನಿಮ್ಮ ಮೇಲೆ ಹೇಳ್ತಿರೋದು ನೋಡಿ, ನಿಮಗೆ ನಾನು ಹೇಳ್ತಿರೋದು ಕ್ಲೀನಾಗಿ ನಿಮ್ಗೆ ಅರ್ಥ ಆಗ್ತಾ ಇರುತ್ತೆ. ಓ, ನಾವು ಯಾರು ಸಪೋರ್ಟ್ ಮಾಡಲಿಲ್ಲ, ಅದಕ್ಕೆ ಈ ಥರ ಎಲ್ಲ ಫ್ಯಾನ್ಸ್ಗಳೆಲ್ಲ ಹಿಂಗೆ ಮಾತಾಡ್ತಾ ಇದ್ದಾರೆ ಅಂತ. ಮುಂಚೆ ಡಿವೋರ್ಸ್ ಇದ್ದರು ಕಿಚ್ಚ ಸುದೀಪ್ ಸರ್ ಜೊತೆ, ಅವಾಗಲೇ ಚೆನ್ನಾಗಿತ್ತು ಅಂತ ನಮ್ಗೆ ಅನಿಸ್ತಾ ಇದೆ. ಮುಂದೆ ಅವರಿಬ್ಬರು ಏನಿವಾಗ ಮೈ ಮನಸ್ಸು ಏನಿರೋದು ಒಳಗಡೆ ಏನು ನಡೆದಿದೆ ನಮಗೆ ಗೊತ್ತಿಲ್ಲ. ಏನೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ತವೆ, ಅದೆಲ್ಲ ಕಾಮನ್ನು. ದಯವಿಟ್ಟು ಬಾಸ್ ಆದಷ್ಟು ಬೇಗ ನೀವು ಸುದೀಪ್ ಸರ್ ಒಂದಾಗಿ ಚೆನ್ನಾಗಿರಲಿ. ನೀವು ಮುಂಚೆ ಹೆಂಗಿದ್ರಿ ಹಂಗೆ ಇರಿ. ನೀವಿಬ್ಬರು ಒಂದಾದ್ರೆ ಇಂಡಸ್ಟ್ರಿನೇ ಶೇಕ್ ಆಗೋಗುತ್ತೆ. ಯಾರು ಟಚ್ ಮಾಡೋಕ್ಕೂ ಆಗಲ್ಲ, ಯಾರು ನೆಗೆಟಿವ್ ಆಗಿ ಮಾತಾಡೋಕ್ಕೂ ಆಗಲ್ಲ. ದಯವಿಟ್ಟು ಆದಷ್ಟು ಬೇಗ ಒಂದಾಗಿ ಬಾಸ್. ಬಟ್ ನೀವು ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ ಫ್ಯಾನ್ಸು. ನೀವು ಅವತ್ತೊಂದು ಮಾತು ಹೇಳಿದ್ರಿ, ಸೆಲೆಬ್ರಿಟಿಗಳೇ ಅಭಿಮಾನಿಗಳೇ ಸೆಲೆಬ್ರಿಟಿಗಳು ಅಂತ ಹೇಳಿದ್ರಿ ಅಲ್ವಾ? ಹಂಗೆ ಇನ್ನೊಂದು ದಿನ ಹೇಳಿದ್ರಿ, ಈ ವಿಷಯಕ್ಕೆಲ್ಲ ಅಭಿಮಾನಿಗಳನ್ನ ನಾನು ತರಲ್ಲ, ಅಭಿಮಾನಿಗಳು ಈ ವಿಷಯಕ್ಕೆ ಬರೋದು ಬೇಡ, ಅವ್ರ ಸಿನಿಮಾಗೆ ಬಂದು ಸಾಕು ಅಂತ ಕೈ ಮುಗ್ದು ಹೇಳಿದ್ರಿ. ಬಸ್ ನಿಮ್ಮಲ್ಲಿರೋ ಗುಣ ಎಲ್ಲರಿಗೂ ಗೊತ್ತು. ಯಾರೋ ಒಬ್ಬ ನೆಗೆಟಿವ್ ಕಮೆಂಟ್ಸ್ ಮಾಡ್ದ, ಯಾರೋ ಒಬ್ಬ ಇನ್ನೊಂದು ಕಂಪ್ಲೇಂಟ್ ಮಾಡ್ದ,
ಯಾರೋ ಒಬ್ಬ ಇಲ್ದಿದ್ದ ಅಪವಾದಗಳು ಹೊರಿಸ್ತಾ, ಅದರಿಂದ ನಿಮ್ಮ ಫ್ಯಾನಿಸಮ್ ಕಿತ್ಕೊಳ್ಳೋಕ್ಕಾಗಲ್ಲ. ಫ್ಯಾನ್ಸ್ ಅನ್ನೋದು ಒಂದ್ಸಲ ಎದೆಲ್ಲಿ ಬಂದುಬಿಟ್ರೆ ಸಾಯ ತನಕ ಹೋಗಲ್ಲ ಬಸ್. ನೀವು ಯಾವಾಗಲೂ ಟಾಪಲ್ಲೇ ಇರ್ತೀರ. ನೀವು ಬೆಳೆದಿರೋ ಕಷ್ಟ, ನೀವು ಪಟ್ಟಿರೋ ಕಷ್ಟ ಕರ್ನಾಟಕ ಜನತೆಗೆ ಗೊತ್ತು. ನೀವು ಇನ್ಮೇಲೆ ಒಳ್ಳೊಳ್ಳೆ ಮೂವಿ ಮಾಡಿಕೊಂಡು ಇಂಥ ಜನಗಳು ಈ ಥರ ಸವಾಸಗಳು ಏನು ಫ್ರೆಂಡ್ ಸರ್ಕಲ್ ಇದೆ ಎಲ್ಲ ಬಿಟ್ಬಿಟ್ಟು ಫ್ಯಾನ್ಸು, ಫ್ಯಾಮಿಲಿ, ಚಿತ್ರರಂಗಕ್ಕೋಸ್ಕರ ಶ್ರಮ ಪಡ್ತಾ ಇದ್ದೀರಾ. ಅದೇ ಥರ ಪಡ್ತೀರಾ ಮುಂದೇನು. ಒಳ್ಳೊಳ್ಳೆ ಸಿನಿಮಾ ಮಾಡಿಕೊಂಡು ಸ್ಟೇಟ್ ಲೆವೆಲ್ ಅಲ್ಲ, ನ್ಯಾಷನಲ್, ಇಂಟರ್ನ್ಯಾಷನಲ್ ಲೆವೆಲ್ಗೆ ಬೆಳಿಬೇಕು ಬಾಸ್. ಎಷ್ಟು ಜನ ನಿಮ್ಮ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ ಮಾತಾಡಿದಾರೋ ಅಷ್ಟು ಜನಕ್ಕೆ ನೀವು ಇಂಟರ್ನ್ಯಾಷನಲ್ ಲೆವೆಲ್ಗೆ ಬೆಳೆದು ಟಕ್ಕರ್ ಕೊಡಬೇಕು. ಇದೇ ನಾನು ಹೇಳ್ತಿರೋದು. ನಾನು ಮಾತಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ರೆ, ತಪ್ಪಾಗಿರೋ ದಯವಿಟ್ಟು ಕ್ಷಮಿಸಿ. ನಾನು ಡಿ ಬಾಸ್ ಕಟ್ಟಭಿಮಾನಿ, ಅದಕ್ಕೋಸ್ಕರ ಮಾತಾಡಿದ್ದೀನಿ. ಏನಾದರೂ ತಪ್ಪು ಮಾತಾಡಿದರೆ ಐ ಆಮ್ ಸಾರಿ ಫ್ರೆಂಡ್ಸ್. ಐ ಆಮ್ ಆಲ್ವೇಸ್ ಸಪೋರ್ಟ್ ಡಿ ಬಾಸ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.